ಉಡುಪಿ ಜಿಲ್ಲಾಡಳಿತ, ಬೈಂದೂರು ತಾಲೂಕು ಆಡಳಿತ, ಅಗ್ನಿಶಾಮಕ ದಳ, ಮರವಂತೆ, ನಾವುಂದ, ಕಿರಿಮಂಜೇಶ್ವರ ಹಾಗೂ ನಾಡ ಗ್ರಾಮ ಪಂಚಾಯತ್ ವತಿಯಿಂದ ಎನ್ಡಿಆರ್ಎಫ್ 10ನೇ ಬೆಟಾಲಿಯನ್ ಸಹಭಾಗಿತ್ವದಲ್ಲಿ ಪ್ರಾಕೃತಿಕ ವಿಕೋಪ ಮತ್ತು ನೆರೆ ಪ್ರವಾಹ ಎದುರಿಸುವುದು, ದೋಣಿ ಅವಘಡದಂತಹ ಘಟನೆಗಳು ನಡೆದಾಗ ಜನರು ಕೈಗೊಳ್ಳಬಹುದಾದ ಮುಂಜಾಗ್ರತಾ ಕ್ರಮಗಳ ಅಣುಕು ಪ್ರದರ್ಶನವು ಮರವಂತೆಯ ಶ್ರೀ ವರಾಹಸ್ವಾಮಿ ದೇವಸ್ಥಾನದ ಸಮೀಪದಲ್ಲಿ ನಡೆಯಿತು. ನೆರೆ ಬಂದಾಗ ಮನೆಯಲ್ಲಿಯೇ ಇರುವಂತಹ ಮರದ ದಿಮ್ಮಿ, ವಾಹನಗಳ ಚಕ್ರಗಳನ್ನೆಲ್ಲ ಬಳಸಿಕೊಂಡು ಹೇಗೆ ಜೀವ ಉಳಿಸಿಕೊಳ್ಳಬಹುದು ಎನ್ನುವುದರ ಬಗ್ಗೆ ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸಿಕೊಡಲಾಯಿತು. ಕುಂದಾಪುರದ ಸಹಾಯಕ ಆಯುಕ್ತರಾದ ರಶ್ಮಿ ಎಸ್ಆರ್ ಅವರು ಮಾತನಾಡಿ, ಪ್ರಾಕೃತಿಕ ವಿಕೋಪದ ವೇಳೆ ಯೋಚನೆ ಮಾಡದೆ ಕಾರ್ಯನಿರ್ವಹಿಸಿದರೆ ನಮ್ಮ ಪ್ರಾಣಕ್ಕೆ ಅಪಾಯ. ಆತಂಕ ಪರಿಸ್ಥಿತಿ ಎದುರಾದಾಗ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳು ನೀಡುವ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದಾಗ ಖಂಡಿತವಾಗಿ ಜೀವ ಉಳಿಸಿಕೊಳ್ಳಲು ಸಾಧ್ಯವಿದೆ. ಈ ಬಗ್ಗೆ ಎಲ್ಲರಲ್ಲೂ ಜಾಗೃತಿ ಮೂಡಿಸುವ ಮತ್ತು ಮಾಹಿತಿ ನೀಡುವ ಕಾರ್ಯಕ್ರಮಗಳು ನಡೆಯಬೇಕು. ಈ ದಿನದ ಈ ಅಣುಕು ಕಾರ್ಯಾಚರಣೆ ನಿಜವಾಗಿಯೂ ಅದ್ಭುತವಾಗಿತ್ತು ಎಂದು ಶ್ಲಾಘಿಸಿದರು. ಇವತ್ತು ಮರವಂತೆಯಲ್ಲಿ, ಬೈಂದೂರು ತಾಲೂಕು ಮರವಂತೆಯಲ್ಲಿ ಎನ್ಡಿಆರ್ಎಫ್ ಟೀಮ್, ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್, ನಮ್ಮ CSP, ಪೊಲೀಸ್, ಪಂಚಾಯತಿ, ತಾಲೂಕು ಆಡಳಿತ, ಮೆಡಿಕಲ್ ಎಲ್ಲರ ಸಪೋರ್ಟಲ್ಲಿ ಒಂದು ಅಣುಕು ಪ್ರದರ್ಶನ, ಮಾಕ್ ಡ್ರಿಲ್, ಒಂದು ಪ್ರವಾಹ ಬಂದರೆ ಅಥವಾ ನೆರೆ ಬಂದರೆ ಯಾವ ರೀತಿ ಜನರು ಅದಕ್ಕೆ ಸ್ಪಂದಿಸಬೇಕು, ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕೆಂಬುದರ ಬಗ್ಗೆ ಒಂದು ಮಾಕ್ ಡ್ರಿಲ್ ಎಕ್ಸಸೈಸ್ ನಡೆಸಿದರು. ಬಹಳ ಅದ್ಭುತವಾಗಿ ಎಕ್ಸಸೈಸ್ ನಡೀತು. ಇದರಲ್ಲಿ ಬಹಳಷ್ಟು ಮಾಹಿತಿಯನ್ನು ಜನರಿಗೆ ನೀಡಿದ್ದಾರೆ. ಯಾವ ಸಂದರ್ಭದಲ್ಲಿ ತುರ್ತಾಗಿ ಸ್ಪಂದನೆ ಮಾಡುವಾಗ ಏನೆಲ್ಲ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕೆ ವಹಿಸಬೇಕು ಹಾಗೂ ತಮ್ಮ ಅಪಾಯದಲ್ಲಿ ಇರುವವರನ್ನು ರಕ್ಷಣೆ ಮಾಡುವ ಸಮಯದಲ್ಲಿ ತಮ್ಮ ಜೀವ ಹಾಗೂ ತಮ್ಮ ಕುಟುಂಬ ಎಲ್ಲರನ್ನೂ ರಕ್ಷಣೆ ಅವರ ರಕ್ಷಣೆಯನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕಂತ ತೋರಿಸಿದ್ರು. ಮನೆಯಲ್ಲಿರುವ ಸಾಮಗ್ರಿಗಳನ್ನೇ ಉಪಯೋಗಿಸಿ ಯಾವ ರೀತಿ ತುರ್ತಾಗಿ ಸ್ಪಂದಿಸಿ ಹಾಗೂ ಜಿಲ್ಲಾಡಳಿತ ನೀಡುವ ಸೂಚನೆಗಳನ್ನು ಪಾಲನೆ ಮಾಡಬೇಕು ಹಾಗೂ ಯಾವುದೇ ಆತಂಕ ಪಡಬಾರ್ದು ಅಂತ ತಿಳಿಸಿ ಬಹಳ ಉತ್ತಮವಾದ ಮಾಕ್ ಡ್ರಿಲ್ ನಡೆಯಿತು. ಸಾರ್ವಜನಿಕರಲ್ಲಿ ಇದೇ ನಮ್ಮ ರಿಕ್ವೆಸ್ಟ್ ಏನಂತ ಹೇಳಿದರೆ, ಜಿಲ್ಲಾಡಳಿತ ನೀಡುವ ಪ್ರತಿಯೊಂದು ಎಚ್ಚರಿಕೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿ, ಯಾವುದೇ ಸಂದರ್ಭದಲ್ಲಿ ನಮ್ಮಿಂದ ನೀಡುವ ಮಾರ್ಗದರ್ಶನ ಪಾಲನೆ ಮಾಡೋದ್ರೊಂದಿಗೆ ನಮಗೂ ಮಾಹಿತಿ ನೀಡಿ. ನಮ್ಮ ಟೀಮ್ಸ್ ಎಲ್ಲ ಸಜ್ಜಾಗಿದ್ದಾರೆ, ಎಲ್ಲ ಟ್ರೈನ್ ಆಗಿದ್ದಾರೆ. ಆದ ಕಾರಣ ಯಾವುದೇ ತೊಂದರೆ ಆಗದಂತೆ ಜಿಲ್ಲಾಡಳಿತ ಎಚ್ಚರಿಕೆ ವಹಿಸಿದ್ದೆ ಹಾಗೂ ತಮ್ಮ ಸಹಕಾರ ಇರಲಿ ಎಂದು ಕೋರುತ್ತೇನೆ. ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಮನಮುಟ್ಟುವ ರೀತಿಯಲ್ಲಿ ಪ್ರಾತ್ಯಕ್ಷಿತೆಯನ್ನು ಮಾಡಲಾಯಿತು. ಮೊದಲಿಗೆ 6 ಮಂದಿಯ ತಂಡವೊಂದು ಮೋಜು ಮಸ್ತಿ ಮಾಡುತ್ತಾ ದೋಣಿಯಲ್ಲಿ ಸೌಪರ್ಣಿಕಾ ನದಿಗೆ ಹೋಗುತ್ತಾರೆ. ನದಿಯ ಮಧ್ಯದಲ್ಲಿ ದೋಣಿಯಲ್ಲಿದ್ದ ಒಬ್ಬ ಕುಡಿತದ ಅಮಲಿನಲ್ಲಿ ನದಿಗೆ ಬೀಳುತ್ತಿದ್ದಂತೆಯೇ ದೋಣಿ ನಿಯಂತ್ರಣ ತಪ್ಪಿ ಪಲ್ಟಿಯಾಗುತ್ತದೆ. ಈ ಪೈಕಿ 2 ಈಜಿ ದಡ ಸೇರಿದರೆ ಇನ್ನುಳಿದವರನ್ನು ರಕ್ಷಣೆ ಮಾಡಿ ಎಂದು ಗೋಗರೆಯುತ್ತಾರೆ. ಕೂಡಲೇ ಸ್ಥಳಕ್ಕೆ ಧಾವಿಸಿದ ಎನ್ಡಿಆರ್ಎಫ್ ಪಡೆ ಸಿಬ್ಬಂದಿಗಳು ಕ್ಷಿಪ್ರ ಕಾರ್ಯಾಚರಣೆಯ ಮೂಲಕ ಬೋಟಿನಲ್ಲಿ ತೆರಳಿ 3 ರಕ್ಷಿಸುತ್ತಾರೆ. ಇನ್ನೊಬ್ಬರು ನೀರಿನಲ್ಲಿ ಮುಳುಗಿ ನಾಪತ್ತೆಯಾಗುತ್ತಾರೆ. ಆ ಕೂಡಲೇ ಎನ್ಡಿಆರ್ಎಫ್ನ ಪರಿಣಿತ ಮುಳುಗು ತಜ್ಞರು ದೋಣಿ ಮುಳುಗಿದ ಸ್ಥಳಕ್ಕೆ ತೆರಳಿ ನೀರಿನಲ್ಲಿ ಮುಳುಗಿದ್ದ ಮತ್ತೊಬ್ಬರನ್ನು ಮೇಲಕ್ಕೆತ್ತಿ ದಡಕ್ಕೆ ತರುತ್ತಾರೆ. ದಡಕ್ಕೆ ತಂದ ವ್ಯಕ್ತಿಗೆ ಉಸಿರಾಟದ ಸಮಸ್ಯೆ ಕಂಡುಬರುತ್ತದೆ. ಕೂಡಲೇ ಆ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಕೃತಕ ಉಸಿರಾಟದ ಮೂಲಕ ಉಪಚರಿಸುತ್ತಾರೆ. ಸ್ವಲ್ಪ ಚೇತರಿಕೆ ಕಂಡುಬಂದಿದ್ದು ಕೂಡಲೇ ವೈದ್ಯರು ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರವಾನಿಸುತ್ತಾರೆ. ಪ್ರತಿಯೊಂದು ಕ್ಷಣಗಳು ಮನ ಮುಟ್ಟುವಂತಿತ್ತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಚ್ ರಾಮಚಂದ್ರಪ್ಪ, ನಿರೀಕ್ಷಕ ರವಿಶಂಕರ್, ಎನ್ಡಿಆರ್ಎಫ್ ನಿರೀಕ್ಷಕ ಪ್ರದೀಪ್ ಕುಮಾರ್, ಜಿಲ್ಲಾ ಅಗ್ನಿಶಾಮಕ ದಳದ ವಿನಾಯಕ ಎಚ್, ಜಂಟಿ ನಿರ್ದೇಶಕ ವಿವೇಕ್ ಆರ್, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪರಿಣಿತ ರವಿ ಓ, ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗೇಶ್ ನಾಯ್ಕ್, ಗಂಗೊಳ್ಳಿ ಕರಾವಳಿ ಕಾವಲು ಪಡೆಯ ವೃತ್ತ ನಿರೀಕ್ಷಕ ವಸಂತ ಆಚಾರ್, ಉಪನಿರೀಕ್ಷಕಿ ಮುಕ್ತಾಬಾಯಿ, ಮರವಂತೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ನಾಗರಾಜ್ ಪಾಟಗಾರ್, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಗೀತಾ, ರಾಜೇಶ್, ಹರೀಶ್, ಗಣೇಶ್, ಮರವಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ಭಟ್, ಡಾಕ್ಟರ್ ಶೋಭಾ ಭಾಗವಹಿಸಿದ್ರು. ಸ್ಥಳೀಯರು, ನಾವುಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು, ಉಪನ್ಯಾಸಕರು ಪಾಲ್ಗೊಂಡಿದ್ರು. ಎನ್ಡಿಆರ್ಎಫ್ ಸಿಬ್ಬಂದಿ ಜಿಎಲ್ ಆಕರ್ಷ್ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದ್ರು. ನನ್ನ ಹೆಸರು ಜಿಎಲ್ ಆಕರ್ಷ್, ನಮ್ಮ ಟೀಮ್ ಕಮಾಂಡರ್ ಇನ್ಸ್ಪೆಕ್ಟರ್ ಪ್ರದೀಪ್ ಸರ್ ಇದ್ದಾರೆ. ಈ ದಿನ ಇಲ್ಲಿ ಸೌಪರ್ಣಿಕಾ ನದಿಯ ತೀರದಲ್ಲಿ
ಒಂದು ಮೋಕ್ ಎಕ್ಸಸೈಸನ್ನು ಅಳವಡಿಸಲಾಯಿತು. ಇದರಲ್ಲಿ ನಾವು ಜನರಿಗೆ ಫ್ಲಡ್ ಆದಾಗ ಯಾವ ರೀತಿಯ ಯಾವ ರೀತಿಯ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಟ್ಟಿದ್ದೀವಿ. ಇದರಲ್ಲಿ ಈ ದಿನ ಒಂದು ಅಣಕು ಪ್ರದೇಶದಲ್ಲಿ ಒಂದು ಬೋಟು ನದಿ ತೀರದಲ್ಲಿ ಹೋಗಿತ್ತು. ಜಿಲ್ಲಾಡಳಿತದಿಂದ ಏನಂದರೆ ಹೇಳಿದರು ನೀರಲ್ಲಿ ಇಳಿಬಾರ್ದು ಅಂತ. ಅದರಲ್ಲಿ ಅವರು ಕೇಳದೆ ಅವರು ನೀರಲ್ಲಿ ಹೋಗಿ 5 ಜನ ನೀರಲ್ಲಿ ಮುಳುಗಿದ್ರು. ಆ ಮುಳುಗಿದ್ರಲ್ಲಿ ಅವ್ರನ್ನ ಜೀವ ರಕ್ಷಣೆ ಯಾವ ರೀತಿ ಮಾಡೋ ಅಂಥದ್ದು ಅದನ್ನು ಹೇಳ್ಕೊಟ್ಟಿದ್ದೀವಿ. ಪ್ಲಸ್ ಮುಳುಗಿದವ್ರನ್ನ ಯಾವ ರೀತಿ ದಡದಲ್ಲಿ ತಂದು ಅವ್ರನ್ನ ಫಸ್ಟ್ ಏಡ್ ಮತ್ತು CPR ಕೊಡುವ ಮುಖಾಂತರ ಆ ವ್ಯಕ್ತಿಯ CPR ಕೊಟ್ಟು ಫರ್ದರ್ ಮೆಡಿಕಲ್ ಟ್ರೀಟ್ಮೆಂಟಿಗೋಸ್ಕರ ಹಾಸ್ಪಿಟಲೈಸ್ ಯಾವ ರೀತಿ ಮಾಡೋಂಥದ್ದನ್ನು ಹೇಳ್ಕೊಟ್ಟಿದ್ದೀವಿ. ಮತ್ತು ಮನೆಯಲ್ಲಿ ನಮ್ಮಲ್ಲಿ ಇರುವಂಥ ಇಂಪ್ರೂವೈಸ್ ಡಿವೈಸ್ ಅಂದರೆ ನೀವು ಇರ್ಬೋದು, ಬಿಂದಿಗೆ ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ಬಾಟಲ್ಗಳಿರ್ಬೋದು, ಇವೆಲ್ಲ ಯೂಸ್ ಮಾಡಿಕೊಂಡು ಫ್ಲಡ್ ಆದಾಗ ನಾವು ನಮ್ಮ ರಕ್ಷಣೆ ಮತ್ತು ನಮ್ಮ ಮನೆಯವರ ಮತ್ತು ನಮ್ಮ ನೆರೆಯವರ ರಕ್ಷಣೆಯನ್ನು ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಇವತ್ತು ಹೇಳ್ಕೊಟ್ಟಿದ್ದೀವಿ. ಇದರಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ, ಪೊಲೀಸ್ ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಇವರೆಲ್ಲ ಉಪಸ್ಥಿತರಿದ್ದರು. ನಮಸ್ಕಾರ ಸರ್. ಜೈ ಹಿಂದ್ ಸರ್. JP ಬಡಾಕೆರೆ, V4 ನ್ಯೂಸ್, ಬೈಂದೂರು.